ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ತಲಪಡಿ ವ್ಲಾಗ್ಸ್. ವೀಕ್ಷಕರೇ, ನಾವು ಇವತ್ತು ಇದು ಯಾವ ದೇವಸ್ಥಾನ? ಮಂಜೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ನಾವು ಮೂವರು ಬಂದಿದ್ದೀವಿ. ಈಗ ಬರೋದಷ್ಟೇ, ಈಗ ಇಲ್ಲಿಗೆ ಮುಟ್ಟಿದಷ್ಟೇ. ಇನ್ನು ನೋಡಬೇಕು. ಇಲ್ಲಿ ತುಂಬ ರಶ್ ಉಂಟು. ನೋಡೋ ವೀಕ್ಷಕರೇ, ರಥ ಅಲ್ಲಿ ನೋಡಿ ದೂರದಲ್ಲಿ ಕಾಣ್ತುಂಟು, ಎಷ್ಟು ಸಣ್ಣದಾಗಿ. ಮಹಾನ್ ಇಲ್ಲಿದೆ. ಎಲ್ಲಿದ್ಯಾ? ನೋಡಿ, ರಥದ್ದು ಹಗ್ಗ ಇಲ್ಲಿ ಇಟ್ಟಿದ್ದಾರೆ, ಎರಡು ಸೈಡ್, ಆ ಸೈಡ್ ಈ ಸೈಡ್. ನೋಡಿ ಎಷ್ಟು ತೋರದ ಹಗ್ಗ. ರಥ ಎಷ್ಟು ದೂರದಲ್ಲಿ ಉಂಟು, ಹಗ್ಗ ಇಲ್ಲೇ ಉಂಟು. ಇದು ಬಹಳಷ್ಟು ದೊಡ್ಡದಾದಂಥ ರಥ. ಇನ್ನೀಗ ಇದನ್ನು ಸ್ವಲ್ಪ ಹೊತ್ತಲ್ಲಿ ಇಳಿಲಿಕ್ಕೆ ನಾವು ಆ ಸಮಯ ನೋಡಿ ಕರೆಕ್ಟಾಗಿ ಬಂದಿದೆ. ಇನ್ನು ಹೆಚ್ಚಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಒಳಗೆ ರಥವನ್ನು ಇಳಿಯುವರು. ಇಲ್ಲಿ ಮಹಾನ್ ಅಮ್ಮನಿಗೆ ಪದರ ಕೊಡ್ತಾನೇ ಇದ್ದಾನೆ. ನಿಂತಲ್ಲಿ ನಿಲ್ಲುವುದಿಲ್ಲ ಒಂದು ಗಳಿಗೆ ಕೂಡ. ಹೇಳಿದನ್ನೊಂಚೂರು ಕೇಳುವುದು ಸಹ ಇಲ್ಲ. ಆಚೆ ಹೋಗು ಈಚೆ ಹೋಗು ಅಂತೇಳಿ. ಯಾಕಂದರೆ ಇಲ್ಲಿ ರಶ್ ಉಂಟಾಗಿ ಹೋಗ್ಲಿಕ್ಕೆ ಸಹ ಗೊತ್ತಿಲ್ಲ. ಈಗ ನೋಡಿ, ದೇವರಿಗೆ ಪೂಜೆ ಶುರುವಾಯಿತು. ಈಗ ಪೂಜೆ ಶುರುವಾಗಿ ಇನ್ನು ಮಂಗಳಾರತಿ ಆದ ನಂತರ ಇನ್ನು ಸ್ವಲ್ಪ ಹೊತ್ತಲ್ಲಿ ರಥವನ್ನು ಎಳಿತಾರೆ. ಇವಾಗ ಪೂಜೆ ಎಲ್ಲ ಮುಗಿಯಿತು. ಆಯಿತು ನೋಡಿ, ಈಗ ಇನ್ನು ರಥವನ್ನು ಎಳೆಯುವುದೇ. ನೋಡಿ, ಇದರದ್ದು ರಥದ್ದು ಏಣಿಯನ್ನು ಆ ಕಡೆ ಹಿಡ್ಕೊಂಡು ಹೋಗ್ತಿದ್ದಾರೆ. ಅದು ಏಣಿ ಅಂತ ಹೇಳಿದ್ರೆ ದೊಡ್ಡದೊಂದು ಗಾಡಿ ಥರನೇ ಉಂಟು, ಭಾಳಷ್ಟು ದೊಡ್ಡದಾದಂಥ ಏಣಿ. ನೋಡಿ, ರಥವನ್ನು ಈಗ ಎಳಿತಿದ್ದಾರೆ. ನೋಡಿ, ಹಗ್ಗದ ತುದಿ ಇಲ್ಲಿ ಉಂಟು, ರಥ ಇಲ್ಲಿ ಉಂಟು. ನೋಡಿ ಎಷ್ಟು ದೂರದಿಂದ ಈ ರಥವನ್ನು ಎಳಿತಾರೆ ಅಂತೇಳಿ. ನೋಡಿ, ರಥ ಇನ್ನೂ ಕೂಡ ಬರಲಿಲ್ಲ. ಜನಗಳು ಇಲ್ಲಿ ಎಳಿತಾನೇ ಇದ್ದಾರೆ. ಎಷ್ಟು ದೂರದಲ್ಲಿ ಉಂಟು ರಥ. ನೋಡಿ ಎಷ್ಟು ಉದ್ದದ ಹಗ್ಗ ಇದು. ಯಾಕೆಂತೇಳಿದ್ರೆ ಸುಬ್ರಹ್ಮಣ್ಯದ ರಥಕ್ಕಿಂತ ಸ್ವಲ್ಪ ಸಣ್ಣದಂತೆ. ಮತ್ತೆ ಎಲ್ಲ ಸೇಮ್ ಆಗಿ ಉಂಟು, ಅಷ್ಟು ದೊಡ್ಡ ರಥ. ಇದು ಮಂಜೇಶ್ವರ ಅನಂತ ಪದ್ಮನಾಭ ದೇವಸ್ಥಾನದ ರಥೋತ್ಸವ.
ನೋಡಿ ರಥದ ಚಕ್ರದ ಹತ್ರ ಜನಗಳು ಹೇಗೆ ಕಾಣ್ತಾರೆ ಅಂತೇಳಿ. ರಥದ ಚಕ್ರ ಈ ಜನರಿಗಿಂತ ಮೇಲೇನೆ ಉಂಟು, ದೊಡ್ಡ ದೊಡ್ಡ ಚಕ್ರಗಳು ಎಲ್ಲ. ನೋಡಿ ಇಲ್ಲಿ ಎಷ್ಟು ಜಾಗೃತಿಯಲ್ಲಿ ಹೋಗಬೇಕಾಗ್ತದೆ ಅಂತೇಳಿ. ರಥದ ಚಕ್ರ ನೋಡಿ ಯಾವ ಥರ ಉಂಟಂತ, ಎಷ್ಟು ದೊಡ್ಡ ಚಕ್ರ. ರಥ ಸಹ ಅದೇ ಥರ ಅಷ್ಟು ದೊಡ್ಡದುಂಟು ನೋಡಿ. ಮೇಲೆಲ್ಲ ನೋಡಿ ಗಂಟೆ ಬಡಿತಾನೇ ಹೋಗ್ತಿದ್ದಾರೆ. ಇದು ಆ ಕಡೆ ಹೋಗಿ ಮತ್ತೊಂದು 10-15 ನಿಮಿಷ ನಂತರ ಅಲ್ಲಿಂದ ವಾಪಸ್ ಈಚೆ ಕಡೆ ಬರ್ತದೆ. ನೋಡಿ ಜನಸಾಗರ ಹೇಗೆ ಉಂಟು ಅಂತೇಳಿ. ಇದು ಸಂಜೆ ಕತ್ತಲಾಗುವಾಗ ಇಳಿಯೋದೊಂದು 6 ಕಾಲ ಹೋಗುವಾಗ. ನಾವು ಅಲ್ಲಿಂದ ನಂತರ ದೇವಸ್ಥಾನದ ಒಳಗಡೆ ಹೋಗುವಂತೇಳಿ ಈಗ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೇವೆ. ಇದು ದೇವಸ್ಥಾನದ ಒಳಗೆ ಅಂಗಣ ನೋಡಿ. ನಾವು ಇಲ್ಲಿಂದಾಗಿ ಒಂದು ಸುತ್ತು ಬಂದು ಮತ್ತೆ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ಈಗ ಜನ ಯಾರಿಲ್ಲ, ಎಲ್ಲ ರಥದ ಹತ್ರ ಇದ್ದಾರೆ. ಚಿನ್ನದ್ದು ಪಲ್ಲಕ್ಕಿ. ನಾವು ದೇವಸ್ಥಾನದ ಒಳಗಡೆ ಹೋಗಿ ಈಗ ಹೊರಗೆ ಬರ್ತಿದ್ದೇವೆ. ಯಾಕಂದರೆ ರಥ ಬರ್ತಾ ಉಂಟು, ಹಾಗೆ ಬೇಗ ಹೋಗಬೇಕು. ನಾವು ಬರೋದು ಸ್ವಲ್ಪ ಲೇಟ್ ಆದದಷ್ಟೇ. ರಥ ಬಂದು ನಿಂತಾಗಿದೆ ನೋಡಿ, ನಿಂತದಷ್ಟೇ. ಅಲ್ಲಿ ಹಗ್ಗ ಉಂಟು. ಎಷ್ಟು? ಇಲ್ಲಿ ಮಹಾನಿಗೊಂದು ಆಟ ಸಾಮಾನು ತಗೊಂಡದ್ದು.
ಅಕ್ಕ ಮಹಾನ್ ಜಾತ್ರೆ ಎಲ್ಲ ನೋಡಿ ಆಯಿತು, ಇನ್ನು ಹೊರಡೋದು. ಫುಲ್ಲು ರಶ್ ಉಂಟು. ಎಳೆದು ನೋಡಿ ಆದ ನಂತರ ನಾವೀಗ ಹೊರಟು ಬರ್ತಿದ್ದೀವಿ. ಇನ್ನು ಬೈಕಿನ ಹತ್ರ ಹೋಗ್ಬೇಕಷ್ಟೇ, ಹೋಗ್ತಿದ್ದೇವೆ. ಬೈಕ್ ಎಲ್ಲಿ ಉಂಟು ಅಂತಲೇ ಇನ್ನು ಹುಡುಕಬೇಕಷ್ಟೇ. ಈ ರಶ್ ಇಲ್ಲಿ ಎಲ್ಲಿ ಉಂಟು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಬಸ್ಸು ಅದು ಇದು ಎಲ್ಲ ಒಳಗಡೆ ಬಿಟ್ಟಿದ್ದಾರೆ, ಎಲ್ಲ ಒಳಗಡೆ ಬಂದಿದೆ. ವೀಕ್ಷಕರೇ, ನಮ್ಮ ಈ ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೇವೆ.